ಭಾರತದಲ್ಲಿ ಇ ವೇಸ್ಟ್ ಬರೆ 17% ಮರುಬಳಕೆಗೆ ಬಂದು 2024ರಲ್ಲಿ 52.09 ಕೋಟಿ ಆದಾಯ ತಂದಿದೆ. ಭಾರತದ ಎಲ್ಲ ವಿದ್ಯುನ್ಮಾನ ಕಸ ಮರುಬಳಕೆ ಕಂಡರೆ ಅದು ವರ್ಷಕ್ಕೆ 50 ಲಕ್ಷ ಕೋಟಿಯ ವ್ಯವಹಾರ ಆಗುತ್ತದೆ. 2014ರಲ್ಲಿ 16% ಇದ್ದ ಇ ವೇಸ್ಟ್ ಮರುಬಳಕೆ 17%ಕ್ಕೆ ಏರಿದೆ. 2035ಕ್ಕೆ 40%ಕ್ಕೆ ಏರಿಸಿದರೆ ನಮ್ಮ ಖಜಾನೆ ತುಂಬುತ್ತದೆ ಮತ್ತು ಹೆಚ್ಚಿನ ಉದ್ಯೋಗ ಹುಟ್ಟುವಳಿ ಆಗುತ್ತದೆ ಎನ್ನುವುದು ಲೆಕ್ಕಾಚಾರ. ಆದರೆ ಆ ಪ್ರಗತಿ ಕಾಣುತ್ತಿಲ್ಲ. ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯುನ್ಮಾನ ಕಸ ಎಸೆಯುವ ದೇಶ ಚೀನಾ. ಮರುಬಳಕೆಗೆ ತರುವಲ್ಲಿಯೂ ಅದು ಮುಂದೆ ಇದೆ. ಇ ವೇಸ್ಟ್ 2ನೆಯ ಸ್ಥಾನದಲ್ಲಿದೆ USA, 3ನೆಯ ಸ್ಥಾನದಲ್ಲಿದೆ ಭಾರತ. ಇ ವೇಸ್ಟ್ನಲ್ಲಿ ಅಮೂಲ್ಯ ಚಿನ್ನ ಮೊದಲಾದವುಗಳೂ ಕೂಡ ಇದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೀಜಿಂಗ್. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.